ಹಾಯ್ ಹಲೋ, ಹೇಗಿದ್ದೀರ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇದು ನಾನು ದೀಪಾವಳಿನಲ್ಲಿ ನಾನು ಪರ್ಚೇಸ್ ಮಾಡಿರೋದು ಆ ಕಲೆಕ್ಷನ್, ಆ ವಿಡಿಯೋ ನಾನು ಹಾಕ್ತಾಯಿದ್ದೀನಿ ಇವತ್ತು ನಾನು ಅದೇ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೇ ನಾನು ಮಾರ್ಕೆಟ್ಗೆ ಹೋಗಿದ್ದೆ ವೆಜಿಟೇಬಲ್ಸ್ ತೊಗೊಂಬರೋದಕ್ಕೆ. ಅಲ್ಲಿ ಒಂಟೆ ಇತ್ತು, ನನ್ನ ಮಗ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ. ವೆಜಿಟೇಬಲ್ಸ್ ಎಲ್ಲ ತೊಗೊಂಡಾದಮೇಲೆ ನಾನು ಸ್ವಲ್ಪ ನರ್ಸರಿಗೆ ಹೋಗ್ಬಿಟ್ಟು ಸ್ವಲ್ಪ ಪ್ಲ್ಯಾಂಟ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ. ತುಂಬ ನರ್ಸರಿನಲ್ಲಿ ಬಂದುಬಿಟ್ಟು ತುಂಬ ವೆರೈಟೀಸ್ ಆಫ್ ಗಿಡಗಳಿತ್ತು, ತುಂಬಾ ಚೆನ್ನಾಗಿತ್ತು ಗಿಡಗಳೆಲ್ಲ ಫ್ರೆಶ್ ಆಗಿ. ಅದು ಮಳೆ ಬೇರೆ ಬರ್ತಿತ್ತು ತುಂಬ. ನಾನು ಸ್ವಲ್ಪ ಗಿಡಗಳನ್ನ ತೊಗೊಳ್ಳೋಣ ಅಂತ ಹೋಗಿದ್ದೆ. ಅಲ್ಲಿ ಆ ನರ್ಸರಿನಲ್ಲಿ ತುಂಬ ವೆರೈಟೀಸ್ ಗಿಡಗಳಿದೆ, ಅಷ್ಟು ಫ್ರೆಶ್ಶಾಗಿ ಅಷ್ಟು ಚೆನ್ನಾಗಿದೆ ಗಿಡಗಳು. ಅದು ಇಲ್ದಿರ ಎಲ್ಲ ತುಂಬ ಕಮ್ಮಿ ಬೆಲೆಯಲ್ಲಿ ಅವ್ರು ಹೇಳ್ತಾಯಿದ್ರು ಗಿಡಗಳೆಲ್ಲ. ಎಲ್ಲ 150-200 ಒಳಗಡೆ ಒಳ್ಳೊಳ್ಳೆ ಗಿಡಗಳಿತ್ತು, ಶೋ ಗಿಡಗಳೆಲ್ಲ. ಇಂಡೋರ್ ಪ್ಲ್ಯಾಂಟು, ಔಟ್ಡೋರ್ ಪ್ಲ್ಯಾಂಟ್ ಎಲ್ಲ ಇತ್ತು ಅದರಲ್ಲಿ, ತುಂಬ ಚೆನ್ನಾಗಿತ್ತು. ಎಲ್ಲ ಶೋ ಗಿಡಸು ಎಲ್ಲ ಪಾಟ್ಸ್ ಎಲ್ಲ ಇತ್ತು. ಸೊ ನಾನೊಂದು ಸ್ವಲ್ಪ ಗಿಡಗಳು ತೊಗೊಂಬರೋಣ ಅಂತ ಹೋಗಿದ್ದೆ. ಈಗ ನಾನು ಗಿಡಗಳನ್ನ ಮಾಡ್ತಾಯಿದ್ದೆ, ಎಲ್ಲ ನೋಡ್ತಿದ್ದೆ ನಾನು ಎಲ್ಲ ಯಾವ ಥರ ಇದೆ ಗಿಡಗಳು ಅಂದ್ಬಿಟ್ಟು. ಒಂದೊಂದು ರೇಟ್ ಹೇಳ್ತಾಯಿದ್ರು ಅವರು. ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಎಲ್ಲ. ಒಂಥರ ಗಿಡಗಳೆಲ್ಲ ತುಂಬಾ ಏನು ಅಷ್ಟೊಂದು ಬಾಡಾಗಿರೋ ಥರ ಎಲ್ಲ ಏನಿರಲಿಲ್ಲ, ತುಂಬ ಫ್ರೆಶ್ ಆಗಿತ್ತು. ನೋಡಿದ ತಕ್ಷಣ ಇಷ್ಟ ಆಯಿತು. ನಾನು ಒಂದು ಮೂರು ಪ್ಲ್ಯಾಂಟ್ ತೊಗೊಂಡೆ. ಇಲ್ಲಿ ಕಾಣಿಸ್ತಿಲ್ಲ ಯೆಲ್ಲೋ ಕಲರ್ ಶಾಮಂತಿಗೆ. ಆಮೇಲೆ ಒಂದು ಮನಿ ಪ್ಲ್ಯಾಂಟ್ ಒಂದು ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಮಧ್ಯಾಹ್ನ ಒಂದು 1:30 ಆ ಟೈಮಲ್ಲಿ ನಾನು ಗೋಲ್ಡ್ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಹೋಗಿದ್ದೆ. ನನ್ನ ಮಗಳಿಗೆ ಡೈಮಂಡ್ ಪೆಂಡೆಂಟ್ ಬೇಕಾಗಿತ್ತು. ಸರಿ, ಡೈಮಂಡ್ ಪೆಂಡೆಂಟ್ ಒಂದು ತೊಗೊಂಬರೋಣ ಅಂತ ಹೋಗಿದ್ವಿ. AVR ಸ್ವರ್ಣ ಮಹಲ್ಗೆ ಹೋಗಿದ್ವಿ ನಾವು. ಅಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ದೀಪಾವಳಿಗೆ. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇತ್ತು. ನನ್ನ ಮಗಳಿಗೆ ಡೈಮಂಡ್ ಪೆಂಡೆಂಟ್ ಒಂದು ಚೇಂಜ್ ಮಾಡಬೇಕಾಗಿತ್ತು. ಅದರಿಂದ ನಾನು ಡೈಮಂಡ್ ಕಲೆಕ್ಷನ್ಸ್ ನೋಡೋದಕ್ಕಂತ ಹೋಗಿದ್ದೆ ನಾನು. ಡೈಮಂಡ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ 35-40,000ಗೆ ಸೆಟ್ಟು, ಹಂಗೆ ಪೆಂಡೆಂಟು, ಚೈನು, ಇಯರಿಂಗ್ಸು ಆ ಥರ ಸೆಟ್ಟೆಲ್ಲ ಆಫರೆಲ್ಲ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. AVR ಸ್ವರ್ಣ ಮಹಲ್ ಹೊಸೂರಲ್ಲಿ ತುಂಬ ಅದೇ ದೀಪಾವಳಿಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನನ್ನ ಮಗಳು ಒಂದು ಡೈಮಂಡ್ ಪೆಂಡೆಂಟ್ ಮಾತ್ರ ನಾನು ತೊಗೊಂಡು ಬಂದೆ. ಇದು ಮೇ ಬಿ ಅವ್ರಿಗೆ ಗೊತ್ತಿಲ್ಲದಿರೋ ವೀಡಿಯೋ ಮಾಡಿರೋದು. ವೀಡಿಯೋ ಮಾಡೋದಕ್ಕೆ ಅವರು ಅಲ್ಲಿ ಅವಕಾಶ ಕೊಡಲಿಲ್ಲ. ಅದರಿಂದ ನನ್ನ ಕೈಯಲ್ಲಿ ಆದಷ್ಟು ನಾನು ವೀಡಿಯೋ ಮಾಡಿದ್ದೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಆ್ಯಂಟಿಕ್ ಡಿಸೈನಲ್ಲಿ. ಆಮೇಲೆ ಡೈಮಂಡ್ ಕಲೆಕ್ಷನ್ಸಲ್ಲಿ ಮುಹೂರ್ತ ಸೆಟ್ಟು, ತುಂಬ ಒಳ್ಳೆ ತುಂಬ ಕಲೆಕ್ಷನ್ಸ್ ಇತ್ತು. ದೀಪಾವಳಿ ಬೇರೆ ಅಲ್ವಾ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನೋಡೋಕ್ಕೆ 2 ಕಣ್ಣು ಸಾಲ ಅಷ್ಟು ಚೆನ್ನಾಗಿತ್ತು. ಆಮೇಲೆ ನಾವು ಹೋಗಿ ಒಂದು 3-4 ಅವರ್ಸ್ ಆಗೋಯಿತು. ಡೈಮಂಡ್ ಪೆಂಡೆಂಟ್ ನೋಡಿ ಆಮೇಲೆ ಅದನ್ನೆಲ್ಲ ಬಿಲ್ಲೆಲ್ಲ ಹಾಕ್ಸ್ಕೊಂಡು ಹೊರಗಡೆ ಬರೋಷ್ಟೊಳಗೆ 3 ಗಂಟೆ ಆಗಿತ್ತು. ಆಮೇಲೆ ಮನೆಗೆ ಬಂದು ನಾನು ಲಂಚ್ ತಿನ್ನೋಷ್ಟೊಳಗೆ 4 o'clock ಆಗೋಗ್ಬಿಟ್ಟಿತ್ತು ಅವತ್ತು. ಇದೇ ಥರ ನಿಮಗೆ ಒಳ್ಳೊಳ್ಳೆ ವೀಡಿಯೋಸು ನನ್ನ ಕಡೆಯಿಂದ ಬರಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಆಗಬೇಕು, ಬೆಲ್ ಬಟನ್ ಕ್ಲಿಕ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಇದು ಬಂದು ಇವಾಗ ನೋಡ್ತಾ ಇದ್ದೀನಿ ನಾನು, ನೋಡಿ. ಇದು ಒಂದು ಆ್ಯಂಟಿಕ್ ಡಿಸೈನು, ಇದೊಂಥರ ಹೊಸ್ದಾಗಿ ಬಂದಿದೆ. ತುಂಬಾ ಚೆನ್ನಾಗಿತ್ತು ಈ ಸೆಟ್ಟು. ಇದು ನಾನು ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯ್ತು ಈ ಸೆಟ್ಟು. ಕೇಳಿದೆ ನಾನು, 2,40,000 ಏನೋ ಹೇಳಿದ್ರು ಈ ಸೆಟ್ ಮಾತ್ರ. ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದು ನ್ಯೂ ಡಿಸೈನ್ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ, ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಒಂಥರ ನ್ಯೂ ಡಿಸೈನ್ಸು ತುಂಬ ಚೆನ್ನಾಗಿತ್ತು. ಆಮೇಲೆ ಜ್ಯುವೆಲರಿಯಿಂದ ನಾನು ಬಂದಾದ್ಮೇಲೆ ಸ್ವಲ್ಪ ಮನೆಗೆ ಚಿಕ್ಕ ಐಟಮ್ ಪರ್ಚೇಸ್ ಮಾಡಬೇಕಾಗಿತ್ತು. ಇಲ್ಲಿ ಎಲ್ಲ ಐಟಮು 25 ರೂಪೀಸು. ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ. ನಾನಿಲ್ಲಿ ಸರಿ ನೋಡೋಣ ಅಂತ ಬಂದೆ. ತುಂಬ ಐಟಮ್ಸ್ ನಾನು ಪರ್ಚೇಸ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ. ಸ್ವಲ್ಪ ಮನೆಗೆ ಏನು ಬೇಕಾಗಿತ್ತು ಆ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು, ಅಲ್ಲಿ ಗಾಡಿ ಹಾಕೋಕ್ಕೆ ನಮಗೆ ಜಾಗನೇ ಸಾಲಿಲ್ಲ. ಅದರಿಂದ ಅಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿದೆ ಗಾಡಿನ. ಬೇಗ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಎಲ್ಲ ಬೇಗ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಅವತ್ತು 6:30 ಆಗೋಯಿತು. ಮಧ್ಯಾಹ್ನ ಲಂಚ್ ಕೂಡ ತಿನ್ನೋಕ್ಕಾಗಲಿಲ್ಲ. ಆಮೇಲೆ ಸೊಪ್ಪು ಎಲ್ಲ ನಾನು ಸ್ವಲ್ಪ ಅಲ್ಲಿ ತುಂಬ ಫ್ರೆಶ್ಶಾಗಿ ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು,
ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು. ಆ ಸೊಪ್ಪನ್ನೆಲ್ಲ ನಾನು ತೊಗೊಂಡೆ. ಈಗ ಮನೆಗೆ ಬರ್ತಾಯಿದ್ದೀವಿ. ಆಮೇಲೆ ತಿರ್ಗಿ ಮತ್ತೆ ಸಾಯಂಕಾಲ ನಾನು ಡಿಮಾರ್ಟ್ಗೆ ಹೋಗಬೇಕಾಗಿತ್ತು. ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಡಿಮಾರ್ಟ್ ಒಳಗಡೆ ಬಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಕ್ಲೌಡ್ ಇತ್ತು ಅವತ್ತು. ದೀಪಾವಳಿ ಮುಂಚಿನ ದಿವಸ ನಾನು ಹೋಗಿದ್ದು, ತುಂಬಾ ಕ್ಲೌಡ್ ಇತ್ತು. ಆಮೇಲೆ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ. ನಾನು ಇಲ್ಲಿ ತೋರಿಸಿದೆ ನೋಡಿ, ನಾನ್ ಸ್ಟಿಕ್ ತವ, ಜಗ್ಗು, ಆಮೇಲೆ ಪ್ಲೇಟ್ಸು. ಆಮೇಲೆ ದೀಪಾವಳಿ ಇಲ್ಲೂ ಅಷ್ಟೇ ಡಿಮಾರ್ಟಲ್ಲಿ ಒಳ್ಳೆ ಆಫರ್ ಹಾಕಿದ್ರು. ಆಮೇಲೆ ಸ್ವಲ್ಪ ನಿವಿಯಾ ಕ್ರೀಮು, ಈ ಸಿಲಿಂಡ್ರ್ ಇಕ್ಕೋದಕ್ಕೆ ಒಂದು ಇದು ಬೇಕಾಗಿತ್ತು, ಅದನ್ನು ತೊಗೊಂಡೆ. ಒಂದು ಕಡಾಯಿ. ಆಮೇಲೆ ಇದು ಸೆಟ್ ತೊಗೊಂಡೆ. ಇದು 299 ಸಮಥಿಂಗ್ ಇದು ಸೆಟ್ಟು. ತುಂಬಾ ಚೆನ್ನಾಗಿತ್ತು. ಡಿಮಾರ್ಟಲ್ಲಿ ಆಫರ್ ಸಿಗುತ್ತೆ ದೀಪಾವಳಿಗೆ. ನಾನು ಸ್ವಲ್ಪ ಒಂದು 2500 ಸಮಥಿಂಗಲ್ಲಿ ನಾನೆಲ್ಲ ಪರ್ಚೇಸ್ ಮಾಡಿದೆ. ಅಲ್ಲಿ ಕಾಣಿಸಿದೆಲ್ಲ ಬೆಡ್ಶೀಟು ಅಷ್ಟೇ 299 ರುಪೀಸು. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಡಿಮಾರ್ಟಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದೆ. ನಾನು ದೀಪಾವಳಿ ಪರ್ಚೇಸಲ್ಲಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೆ, ತುಂಬಾ ಪರ್ಚೇಸ್ ಮಾಡಿದೆ ನಾನು. ನಮ್ಮನೇಲಿ ಬೈತಾನೇ ಇದ್ದರು, ಎಷ್ಟು ಪರ್ಚೇಸ್ ಮಾಡ್ತೀಯಾ ಅಂದ್ಬಿಟ್ಟು. ಸರಿ, ಯಾವುದ್ಯಾವ್ದು ಐಟಮ್ ಇರಲಿಲ್ಲ ಅದನ್ನೆಲ್ಲ ಸ್ವಲ್ಪ ಆಫರ್ ಇತ್ತು ಅಂದ್ಬಿಟ್ಟು ನಾನೆಲ್ಲ ಪರ್ಚೇಸ್ ಮಾಡಿದ್ದೆ. ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ 299, 399, 199 ಆ ಥರ ಸಮಥಿಂಗಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ತುಂಬಾ ಐಟಮ್ಸ್ ಇದೆ, ಮನೆಯಲ್ಲಿ ತೊಗೊಂಡ್ರೆ ಬೈತಾರೆ ಅಂದ್ಬಿಟ್ಟು ನಾನು ಕಮ್ಮಿಯಾಗಿ ಪರ್ಚೇಸ್ ಮಾಡಿದ್ದೆ. ಆಮೇಲೆ ಮತ್ತೆ ಈವ್ನಿಂಗ್ ನನ್ನ ಮಕ್ಕಳಿಗೆ ನಾನು ಬಟ್ಟೆ ತೊಗೊಂಡಿರಲಿಲ್ಲ, ನನ್ನ ಇಬ್ಬರು ಮಕ್ಕಳಿಗೂ. ಸರಿ, ಚೆನ್ನೈ ಸಿಲ್ಕ್ ಹೋಗೋಣ ಅಂದ್ಬಿಟ್ಟು ನೈಟು ಒಂದು 9 o'clock ಹೋಗಿದ್ವಿ. ಅವ್ರು ಫುಲ್ ಡೇ ಬ್ಲಾಗ್ ಇದು. ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಮಾಡಿದೆ ಅಂದ್ಬಿಟ್ಟು ಇದು ನನ್ನ ನೈಟ್ ಡ್ರೈವ್ ಹೋಗೋಣ ಅಂದ್ಬಿಟ್ಟು, ಸರಿ ಹಂಗೆ ಮಕ್ಕಳಿಗೆ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ನಾವು ಹೋದ್ವಿ. ನಾವು ಹೋಗುವಾಗ ನಾನು ಇಕ್ಕಿರುವಂಥ ವೀಡಿಯೋಗೆ ಚೆನ್ನೈ ಸಿಲ್ಕ್ ಹೋಗಿದ್ದೆ. ಅಲ್ಲೂ ಅಷ್ಟೇ ತುಂಬಾ ಕ್ಲೌಡ್ ಇತ್ತು ಚೆನ್ನೈ ಸಿಲ್ಕಲ್ಲಿ. ಅವತ್ತು ತುಂಬಾ ರೋಡೆಲ್ಲ ಒಂಥರ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು, ಹೋಗೋಕ್ಕೆ ಆಗಲಿಲ್ಲ, ಅಷ್ಟು ಕ್ಲೌಡ್ ಇತ್ತು. ಆದ್ರೂ ಸರಿ, ನಾಳೆ ಹಬ್ಬ ಇದೆಯಲ್ಲ, ಬಟ್ಟೆ ತಗೊಳ್ಳೇಬೇಕು ಅಂದ್ಬಿಟ್ಟು ಹೋಗಿದ್ವಿ ನಾವು. ಚೆನ್ನೈ ಸಿಲ್ಕಲ್ಲಿ ಕಾರ್ ಕೂಡ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಕ್ಲೌಡ್ ಇತ್ತು. ಆಮೇಲೆ ಚೆನ್ನೈ ಸಿಲ್ಕ್